ಮತಾಂತರ ನಡೆಯುತ್ತಿದೆ ಅಂತ ಆರೋಪಿಸಿ ಹಿಂದೂ ಜಾಗರಣ ವೇದಿಕೆಯು ದಾಳಿ ನಡೆಸಿದ ವಿಚಾರ ಇದು ಖಂಡನೀಯ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ. ಕಾರ್ಕಳದಲ್ಲಿ ನಡೆದ ಘಟನೆ ಸರ್ಕಾರ ಇಲ್ಲ, ಕಾನೂನಿಲ್ಲ ಎಂಬುದಕ್ಕೆ ದೊಡ್ಡ ಉದಾಹರಣೆಯಾಗಿದೆ. ಕಾನೂನು ಕೈಗೆತ್ತಿಕೊಳ್ಳುವ ಬದಲು ಕಾನೂನು ಪ್ರಕಾರ ಮುಂದುವರಿಬೇಕಿತ್ತು. ಕಾನೂನು ಉಲ್ಲಂಘನೆ ಮಾಡಿದರೆ ಅದರ ಪ್ರಕಾರ ಕೈಗೊಳ್ಳಬಹುದಿತ್ತು. ರಾಜ್ಯದಲ್ಲಿ ಇವರದೇ ಸರ್ಕಾರ ಇದೆ, ಉಸ್ತುವಾರಿ ಸಚಿವರು ಕೂಡ ಕಾರ್ಕಳದವರೇ. ಆದರೂ ಈ ರೀತಿಯಲ್ಲಿ ಏಕಾಏಕಿ ದಾಳಿ ಮಾಡುವುದು ಸರಿಯಲ್ಲ. ವಾಸ್ತವವಾಗಿ ಏನು ನಡೆದಿದೆ ಅಂತ ವಿಮರ್ಶೆ ಮಾಡಬೇಕು ಅಂತ ಹೇಳಿದರು. ಅವರು ದೇವಸ್ಥಾನ ಹುಡಿ ಮಾಡಿದರೆ ಅದೇನು ದೊಡ್ಡ ವಿಚಾರ ಅಲ್ಲ. ಕಾರ್ಕಳದ ಘಟನೆ ಇವತ್ತು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಸರ್ಕಾರ ಇಲ್ಲ, ಕಾನೂನು ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಯಾವುದೇ ಒಂದು ಇವತ್ತು ಘಟನೆ ಏಕಾಏಕಿಯಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯ ಮಾಡೋದ್ರ ಬದಲು ಆ ಕಾನೂನು ಪ್ರಕಾರ ಅದಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು. ಏನಾದರೂ ಕಾನೂನು ಉಲ್ಲಂಘನೆ ಆಗಿದ್ದರೆ ಇವತ್ತು ಇದೊಂದು ಉದಾಹರಣೆ ಈಗ ಕಾರ್ಕಳದಿಂದ ಪ್ರಾರಂಭ ಆಗಿದೆ. ಮುಂದಿನ ದಿವಸ ಇಂಥ ಪ್ರಕ್ರಿಯೆಗಳು ಹೆಚ್ಚಿನ ಅಂಶ ಜೀವಂತ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಆ ದೃಷ್ಟಿಯಲ್ಲಿ ಇವತ್ತು ಯಾರು ಕಾನೂನು ಇದೆ ಆ ಕಾನೂನು ಪ್ರಕಾರ ಸಿದ್ದರಾಮಯ್ಯ ಡಿಕೆಶಿ ಎತ್ತಿನಗಾಡಿ ಪ್ರತಿಭಟನೆ ವಿಚಾರ ಮಾತನಾಡಿದಂತಹ ಸೊರಕೆ ಅವರು ಎತ್ತಿನ ಗಾಡಿ ಅಲ್ಲದೆ ಮತ್ಯಾವುದರಲ್ಲಿ ಹೋಗ್ಬೇಕ್ರಿ? 30 ರೂಪಾಯಿ ಪೆಟ್ರೋಲ್ ಕೊಡ್ತೇವೆ ಎಂದು ವಾಗ್ದಾನ ಮಾಡಿದ್ರು. ಕ್ರೂಡ್ ಆಯಿಲ್ ದರ ಇಳಿಕೆ ಆದರೂ ಪೆಟ್ರೋಲ್ ದರ ಇಳಿಸಿಲ್ಲ. ರಸ್ತೆಯಲ್ಲಿ ಹೊರಳಾಡ್ತಿದ್ದ ಬಿಜೆಪಿ ಕಾರ್ಯಕರ್ತರಿಗೆ ಎಲ್ಲೂ ಹೋಗಿದ್ದಾರೆ? ಸಿಲಿಂಡರ್ ತರ ಹೊರಳಾಡಿದ ಸಂಸದೆ ಎಲ್ಲಿದ್ದಾರೆ? ದೇಶ ಕಟ್ಟಬೇಕು, ದೇಶ ಉಳಿಬೇಕು, ಏನಾದರೂ ಸಹಿಸಿಕೊಳ್ಳಬೇಕು. ವಿನಯ್ ಕುಮಾರ್ ಸೊರಕೆ ಈ ರೀತಿಯಾಗಿ ವ್ಯಂಗ್ಯವನ್ನಾಡಿದ್ದಾರೆ. 70 ವರ್ಷದಲ್ಲಿ ಮಾಡಿದ ಸರ್ಕಾರಿ ಸ್ವತ್ತು ಮಾರಾಟವಾದರೂ ಬಾಯಿ ಮುಚ್ಚಿ ಕೂರಬೇಕು. ವಿರೋಧ ಪಕ್ಷ ಏನು ಮಾಡಿದ್ರು ದೇಶದ್ರೋಹ. ಹಾಗಾಗಿ ನಾವು ದೇಶದ್ರೋಹ ಮಾಡಲು ಸಾಧ್ಯವಿಲ್ಲ. ದೇಶ ಕಟ್ಟುವವರಿಗೆ ಪ್ರತ್ಯೇಕ ಪೆಟ್ರೋಲ್ ಬಂಕ್ ಮಾಡಿ. ಈ ಬಗ್ಗೆ ಮನವಿ ಕೊಟ್ಟರು ಸರ್ಕಾರ ಸ್ಪಂದಿಸಿಲ್ಲ ಎಂದು ಹೇಳಿದರು. ಪೆಟ್ರೋಲ್ ಡೀಸೆಲ್ ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದಂಥ ಸರ್ಕಾರ ಇವತ್ತು ಕ್ರೂಡ್ ಆಯಿಲ್ಗೆ ಆವಾಗ $108 ಇತ್ತು, ಈಗ $71 ಇದೆ. ಈಗ ಆ $71 ಅಲ್ಲಿ 30 ರೂಪಾಯಿಗೆ ಕೊಡ್ಬೋದಿತ್ತು, ಆದರೆ 106 ರೂಪಾಯಿ ಆಗಿದೆ. ಅದೇ ರೀತಿಯಲ್ಲಿ ಡೀಸೆಲಿಗೆ ಆಗಿದೆ, ಹತ್ತಿರ 100 ರೂಪಾಯಿ ಆಗಿದೆ. ಇಲ್ಲೆಲ್ಲ ಹೊರಲಾಡ್ತಾ ಇದ್ರಲ್ಲ ಬಿ ಜೆ ಪಿಯವರು. 350 ರೂಪಾಯಿ ಇದ್ದು 355 ರೂಪಾಯಿ ಆಗುವಾಗ ಎಲ್ಲ ನಮ್ಮ MP ಅವರು ಇವರು ಎಲ್ಲ ಈ ಗ್ಯಾಸ್ ಸಿಲಿಂಡರ್ ಥರ ಹೊರಲಾಡ್ತಾ ಇದ್ರು. ಈಗ 885 ರೂಪಾಯಿ ಆಗಿದೆ. ಒಂದು ಮಾತು ತೆಗೆಯೋದಿಲ್ಲ ಅಲ್ಲ. ಆದರೆ ಈಗ ವಿರೋಧ ಪಕ್ಷವಾಗಿ ನೀವು ಹೊರಲಾಡಬೇಕಲ್ಲ, ನಿಮ್ಮಲ್ಲಿ ಏನು ಪ್ರತಿಭಟನೆ ಇಲ್ಲ ಜನರಿಗೆ. ಬಳಿಕ ಮಾತನಾಡಿದ ವಿನಯ್ ಕುಮಾರ್ ಸೊರಕೆ ಮೈಸೂರಿನಲ್ಲಿ ದೇಗಲ್ವನ್ನ ಕೆಡವಿದ ವಿಚಾರವಾಗಿಯೂ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಬಿಜೆಪಿಯನ್ನ ವ್ಯಂಗ್ಯ ಮಾಡಿದ್ದಾರೆ ಸಚಿವ ವಿನಯ್ ಕುಮಾರ್ ಸೊರಕೆ. ಬಿಜೆಪಿಯವರು ದೇವಸ್ಥಾನ ಹುಡಿ ಮಾಡಿದ್ರೆ ದೊಡ್ಡ ವಿಷಯವೇ ಅಲ್ಲ. ಬಿಜೆಪಿಯವರು ಹಿಂದುತ್ವವನ್ನ ಗುತ್ತಿಗೆಗೆ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೂಢನಂಬಿಕೆ ಬಿಲ್ ತರುತ್ತೇವೆ ಅಂದಾಗ ದೊಡ್ಡ ಅಪಪ್ರಚಾರ ಆಯಿತು. ದೇಗುಲದ ಗಂಟೆ ಬಾರಿಸುವುದಕ್ಕೆ ಇಲ್ಲ, ಭೂತಾರಾಧನೆ ನಿಲ್ಲುತ್ತೆ, ತುಳಸಿ ಕಟ್ಟೆ ತೆಗಿತಾರೆ ಅಂತ ಅಪಪ್ರಚಾರ ಮಾಡಿದ್ರು. ಆದರೆ ಯಡಿಯೂರಪ್ಪ ಬಂದಾಗ ಅದೇ ಮಸೂದೆಯನ್ನ ಅಕ್ಷರ ಕೂಡ ಬದಲಾವಣೆ ಮಾಡದೆ ಜಾರಿ ತಂದ್ರು. ಬಿಜೆಪಿಯವರು ಯಾವುದೇ ಕೆಲಸ ಮಾಡಿದ್ರು ಯಾವುದೇ ಆತಂಕ ಇಲ್ಲ. ನಾವೆಲ್ಲರೂ ಹಿಂದುತ್ವದ ಬಗ್ಗೆ ಅವರಲ್ಲಿ ಅನುಮತಿ ತೆಗೆದುಕೊಳ್ಬೇಕು ಎಂದು ವ್ಯಂಗ್ಯವಾಡಿದ್ರು. ಈಗ ಅವರು ದೇವಸ್ಥಾನ ಹುಡಿ ಮಾಡಿದರೆ ಅದೇನು ದೊಡ್ಡ ವಿಚಾರ ಅಲ್ಲ. ಹಿಂದುತ್ವದ ಗುತ್ತಿಗೆ ಅವರು ತಗೊಂಡಿದ್ದಾರಲ್ಲ. ಮೊನ್ನೆ ಸಿದ್ದರಾಮಯ್ಯರ ಸರ್ಕಾರ ಇರುವಾಗ ಮೂಢನಂಬಿಕೆ ಬಿಲ್ಲು ತರಬೇಕು ಅಂತೇಳಿ ಪ್ರಯತ್ನ ಮಾಡಿದ ಸಮಯದಲ್ಲಿ ದೊಡ್ಡ ಅಪಪ್ರಚಾರ ಆಯಿತು. ಇಲ್ಲಿ ಗಂಟೆ ಹೊಡಿಲಿಕ್ಕಿಲ್ಲ, ಬಾರಿಸಲಿಕ್ಕಿಲ್ಲ, ನಂತರ ನೇಮ ಕೋಲ ನಿಂತು ಹೋಗ್ತದೆ, ತುಳಸಿ ಕಟ್ಟೆ ತೆಗಿತಾರೆ ಅಂತೇಳಿ. ಯಡಿಯೂರಪ್ಪನವರು ಬಂದು 3 ತಿಂಗಳಲ್ಲಿ ಅವರ ಸರ್ಕಾರ ಬಂದು ಒಂದು ಅಕ್ಷರ ಕೂಡ ಬದಲಾವಣೆ ಮಾಡದೆ, ಹಿಂದಿನ ಸರ್ಕಾರ ಇರುವಂಥ ಸಮಯದಲ್ಲಿ ಮೂಢನಂಬಿಕೆ ಬಿಲ್ ಇತ್ತಲ್ಲ, ಅದನ್ನು ಒಂದು ಅಕ್ಷರ ಕೂಡ ಬದಲಾವಣೆ ಮಾಡದೆ ಅಂತಂದ್ರಲ್ಲ. ಏನಾದರೂ ಉಂಟಾ ಈಗ ತುಳಸಿ ಕಟ್ಟೆ ಹೋಗುವಂಥದ್ದು ಅಥವಾ ನೇಮಕೋಲ ನಿಲ್ಲುವಂಥದ್ದು ಏನಾದರೂ ಉಂಟಾ? ಅವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಆತಂಕ ಇಲ್ಲ.